ಮೇ 1ರಂದು ರಾತ್ರಿ ಬಜಪೆ ಸಮೀಪದ ಕಿನ್ನಿ ಪದವಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ನಡೆಸಿ ಆರೋಪಿಗಳು ಕಾರಿನಲ್ಲಿ ಪರಾರಿ ಆಗ್ತಾ ಇದ್ದ ಸಂದರ್ಭ ಘಟನಾ ಸ್ಥಳದಲ್ಲಿದ್ದ ಇಬ್ಬರು ಬುರ್ಖಾಧಾರಿ ಮಹಿಳೆಯರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಆರಂಭಿಕ ವಿಚಾರಣೆ ವೇಳೆ ಘಟನೆಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಎನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಎನ್ನಲಾಗಿದೆ. ಈ ಇಬ್ಬರು ಮುರ್ಖಾಧಾರಿ ಮಹಿಳೆಯರು ಪ್ರಕರಣದ ಎರಡನೇ ಆರೋಪಿ ನಿಯಾಜ್ನ ಚಿಕ್ಕಮ್ಮ ಮತ್ತು ಅವರ ಪುತ್ರಿ ಅಂತ ಗೊತ್ತಾಗಿದೆ. ಬಜಪೆಯ ಫ್ಲಾಟ್ ಒಂದರಲ್ಲಿರುವಂತಹ ಸಂಬಂಧಿಕರೊಬ್ಬರ ಆರೋಗ್ಯ ವಿಚಾರಿಸಲು ಈ ಇಬ್ಬರು ತೆರಳಿದ್ರು. ಅಲ್ಲಿಂದ ಮನೆಗೆ ಹಿಂತಿರುಗುವ ವೇಳೆ ಘಟನಾ ಸ್ಥಳದ ಪಕ್ಕದ ಹೋಟೆಲ್ನಿಂದ ಪಾರ್ಸೆಲ್ ತೆಗೆದುಕೊಂಡು ಹೊರ ಬರ್ತಾ ಇರುವ ಸಂದರ್ಭ ಕಾಕತಾಳೀಯ ಎಂಬಂತೆ ತಮ್ಮ ಸಂಬಂಧಿ ನಿಯಾಜ್ ರಸ್ತೆಯಲ್ಲಿ ಓಡೋದನ್ನ ಕಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಯಾವುದೋ ಅಪಘಾತ ಸಂಭವಿಸಿರಬಹುದು ಅಂತ ಭಾವಿಸಿದ್ದು ನಿಯಾಜ್ ಓಡ್ತಾ ಇರುವುದನ್ನು ನೋಡಿ ಆತನಿದ್ದಲ್ಲಿಗೆ ಹೋಗಿದ್ರು ಎಂಬುದಾಗಿ ವಿಚಾರಣೆ ವೇಳೆ ಮಹಿಳೆಯರು ಮಾಹಿತಿ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ.